ಲಾಕ್ಡೌನ್ ಸಮಯದಲ್ಲಿ ಒಂದಿಷ್ಟು ಫೋಟೋಶೂಟ್ ಆಲ್ಬಮ್ಗಳನ್ನು ನೀವು ನೋಡಿರ್ತೀರ. ಕರಾವಳಿಯ ಪ್ರೇಕ್ಷಕರಂತೂ ಈ ಫೋಟೋಗಳನ್ನು ವೀಕ್ಷಿಸಿದ್ದು ಮಾತ್ರವಲ್ಲದೆ ತಮ್ಮ ಸ್ಟೇಟಸ್ನಲ್ಲಿ ಹಾಕಿಯೇ ಇರ್ತೀರ. ಆದರೆ ಈ ಫೋಟೋಗಳ ರೂವಾರಿ ಯಾರು ಗೊತ್ತಾ? ಎಸ್, ಅವರೇ ವಿಕ್ರಮ್. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಮೇಘಶ್ಯಾಮ, ದಸರಾ ಸಮಯದಲ್ಲಿ ದಶಮಾನ ವಿದ್ಯಾ, ಗಣೇಶೋತ್ಸವದ ಸಮಯದಲ್ಲಿ ಗೌರಿ ಗಣೇಶ, ಹೀಗೆ ಓಣಂ ದೇವತೆ ಸೇರಿ ಒಂದಿಷ್ಟು ಫೋಟೋಶೂಟುಗಳನ್ನು ಮಾಡಿದ್ದಾರೆ. ಇದಕ್ಕೆ ವಿಕ್ರಮ್ ಅವರಿಗೆ ರಕ್ಷಿತ್ ಚಿನ್ನು ಅವರು ಸಾಥ್ ನೀಡಿದ್ದು ಟೀಮ್ ವರ್ಕ್ನಲ್ಲಿ ಒಂದೊಳ್ಳೆ ದೃಶ್ಯಕಾವ್ಯ ಮೂಡಿಬಂದಿದೆ. ವಿಕ್ರಮ್ ಅವರ ಬಗ್ಗೆ ಹೇಳೋದಾದ್ರೆ, ಆರಂಭದಲ್ಲಿ ಕನ್ನಡ ಚಿತ್ರರಂಗದ ಪ್ರೊಡಕ್ಷನ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು. ಒಂದಿಷ್ಟು ವರ್ಷಗಳ ಬಳಿಕ ಕೋಸ್ಟಲ್ ವುಡ್ಗೆ ಎಂಟ್ರಿ ಕೊಟ್ಟ ವಿಕ್ರಮ್ ಮೈನೆಮಿ ಸಣ್ಣಪ್ಪ ಚಿತ್ರದಲ್ಲಿ ಕಾರ್ಯನಿರ್ವಹಿಸಿದ್ರು. ಆ ಬಳಿಕ ಗೋಲ್ಮಾಲ್ ತುಳು ಚಿತ್ರದಲ್ಲೂ ಟೀಮ್ ವರ್ಕ್ನಲ್ಲಿ ಗುರುತಿಸಿಕೊಂಡ್ರು. ಇದಾದ ಬಳಿಕ ವಿಸ್ಮಯ್ ವಿನಾಯಕ್ ನಿರ್ದೇಶನದ ರಡ್ಡಿ ಎಕ್ರೆ ಚಿತ್ರದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಕೋಸ್ಟಲ್ ವುಡ್ನ ಟಾಪ್ ನಿರ್ದೇಶಕ ಅಂದರೆ ಮೊದಲಿಗೆ ನೆನಪಾಗೋದೇ ಸೂರಜ್ ಶೆಟ್ಟಿ. ಅವರ ಇಂಗ್ಲಿಷ್ ಸಿನಿಮಾ ತೆರೆ ಕಾಣಲು ಸಜ್ಜಾಗಿ ನಿಂತಿದೆ. ಅವರ ಈ ಸಿನಿಮಾದಲ್ಲಿ ವಿಕ್ರಮ್ ಅವರು ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇದೇ ಸೂರಜ್ ಶೆಟ್ಟರ ಮುಂಬರುವ ಕನ್ನಡ ಸಿನಿಮಾ ನಾನ್ ವೆಜ್ ಹಾಗೆ ತುಳುವಿನ ಕಲಿಪುರುಷೆಯನ್ನು ಸಿನಿಮಾದಲ್ಲಿ ವಿಕ್ರಮ್ ಅವರು ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಇನ್ನು ನಿರ್ಮಾಪಕರಾಗಿ ಗುರುತಿಸಿಕೊಂಡಿರುವ ವಿಕ್ರಮ್ ಕಿರುಚಿತ್ರ ಆಲ್ಬಮ್ ಸಾಂಗ್ಗಳಿಗೆ ಬಂಡವಾಳ ಹೂಡಿದ್ದಾರೆ. ಇವರ ಮೊದಲ ಆಲ್ಬಮ್ ಸಾಂಗ್ ನಿರೆಲ್. ಇದರಲ್ಲಿ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಅಭಿನಯಿಸಿದ್ದು ಮಾತ್ರವಲ್ಲದೆ ಆಲ್ಬಮ್ಗೆ ಸಾಹಿತ್ಯವನ್ನು ಬರೆದು ಹಾಡಿದ್ದಾರೆ. ಇದೀಗ ಖಡಕ್ ಚಾಯ್ ಎನ್ನೋ ಕಿರುಚಿತ್ರವನ್ನು ವಿಕ್ರಮ್ ಅವರು ನಿರ್ಮಿಸಿದ್ದು ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.